ದೇಶದ ಆಂತರಿಕ ಭದ್ರತೆ ರಕ್ಷಣೆ ಮತ್ತು ಆಪತ್ಕಾಲದ ವಿಪತ್ತಿನ ಸಂದರ್ಭದಲ್ಲಿ ಬಳಕೆಗೆ ಬೇಕಾಗುವ ಕಚ್ಚಾ ತೈಲ ಸಂಗ್ರಹಣೆಗಾಗಿ ಕೇಂದ್ರ ರಕ್ಷಣಾ ಇಲಾಖೆಯ ಮೂಲಕ ಪಾದೂರಿನ ಕಚ್ಚಾ ತೈಲ ಸಂಗ್ರಹಣಾ ಘಟಕವನ್ನು ಅನುಷ್ಠಾನಕ್ಕೆ ತರಲಾಗಿತ್ತು. ಇದೀಗ ರಕ್ಷಣಾ ಇಲಾಖೆಯಿಂದ ಪ್ರತ್ಯೇಕಿಸಿ ಪೆಟ್ರೋಲಿಯಂ ಇಲಾಖೆಗೆ ವಹಿಸಲಾಗಿದ್ದು, ಅಲ್ಲಿಂದ ಮತ್ತೆ ಖಾಸಗಿಯವರಿಗೆ ಗುತ್ತಿಗೆ ಆಧಾರದಲ್ಲಿ ನೀಡುತ್ತಿರುವುದು ಖಂಡನೀಯ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತಿಳಿಸಿದರು. ಕಾಪು ರಾಜೀವ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾದೂರು ಐಎಸ್ಪಿಆರ್ಎಲ್ ಯೋಜನಾ ಸ್ಥಾವರವನ್ನು ಜನರ ಭಾವನೆಗಳಿಗೆ ವಿರುದ್ಧವಾಗಿ ಖಾಸಗೀಕರಣಗೊಳಿಸಿದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಿರ್ವದಿಂದ ಮೊಜೂರಿನವರೆಗೆ ಬೃಹತ್ ಜನಾಂದೋಲನ ಯಾತ್ರೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರಥಮ ಹಂತದ ಭೂಸ್ವಾಧೀನ ಪ್ರಕ್ರಿಯೆ ವೇಳೆ ಕನಿಷ್ಠ ಮೌಲ್ಯದ ಪರಿಹಾರವನ್ನು ನೀಡಿದ್ದರೂ ಅದನ್ನು ವಿರೋಧಿಸದೆ ಯೋಜನೆಯನ್ನು ಬೆಂಬಲಿಸುವ ಜನರ ಉದಾರತೆಯ ಮನೋಭಾವವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದುರ್ಬಳಕೆ ಮಾಡಿಕೊಂಡಿವೆ ಎಂದರು. ಆಗಿರುವಂಥದ್ದು ಈ ರಾಷ್ಟ್ರದ ರಕ್ಷಣೆಗೋಸ್ಕರ ಅನ್ನುವಂತೆ ಪ್ರಾರಂಭ ಆಗಿರುವಂಥದ್ದು. ಈಗ ಅದನ್ನು ಪೆಟ್ರೋಲಿಯಂ ಇಲಾಖೆಗೆ, ರಕ್ಷಣಾ ಇಲಾಖೆ ತೆಗೆದು ಪೆಟ್ರೋಲಿಯಂ ಇಲಾಖೆಗೆ ಕೊಟ್ಟು ಈಗ ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತು ಯಾವ ರೀತಿಯ ಆಶ್ವಾಸನೆಗಳು ಕೊಟ್ಟಿತ್ತು, ಈ ಉದ್ದಿಮೆಯಿಂದ ಆಸುಪಾಸಿನ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಆಸುಪಾಸಿನ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಅಥವಾ ಆಸುಪಾಸಿನ ಊರಿನ ಅಭಿವೃದ್ಧಿಯಲ್ಲಿ ನಾವು ಸಹಭಾಗಿತ್ವ ಆಗ್ತವೆ ಅನ್ನುವಂಥ ರೀತಿ ಆಶ್ವಾಸನೆ ಕೊಟ್ಟಿತ್ತು, ಅದು ಯಾವುದು ಕೂಡ ಈಡೇರಲಿಲ್ಲ.